ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರ ಮಹಿಳೆಯರ ಸಂಯಮದ ಪ್ರಶ್ನೆಯಾಗಿದೆ. ವೃತ್ತಗಳು ಇರುವುದು ಜನರ ಮನೋನಿಗ್ರಹಕ್ಕಾಗಿ. ಮಹಿಳೆಯರ ಪ್ರವೇಶ ಮುಂದೆ ಇದಕ್ಕೆ ಧಕ್ಕೆಯಾಗಬಹುದು ಎಂದು ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಹೇಳಿದರು. ಧರ್ಮಸ್ಥಳದಲ್ಲಿ ಮಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಯ್ಯಪ್ಪಗೆ ಪೂಜೆ ಮಾಡಲೇಬೇಕು ಎಂದಿದ್ರೆ ಮಹಿಳೆಯರು ಮನೆಯಲ್ಲಿಯೇ ಪೂಜೆ ಮಾಡಬಹುದು. ಮಹಿಳೆಯರನ್ನ ನಿರ್ಬಂಧ ಮಾಡುವುದು ಬಿಡುವುದು ಪ್ರಶ್ನೆಯಲ್ಲ. ಸಾಂಪ್ರದಾಯಿಕ ಸೌಂದರ್ಯ ಉಳಿಸುವುದು ಮುಖ್ಯ. ಮೊದಲು ಮೂಲ ಉದ್ದೇಶ ಮತ್ತು ಸಂಪ್ರದಾಯಗಳನ್ನು ಉಳಿಸುವುದು ಒಳಿತು ಎಂದು ಹೇಳಿದ್ರು. ಮಹಿಳೆಯರ ಪ್ರವೇಶವನ್ನ ನಿರ್ಬಂಧಿಸುವುದು ಬಿಡುವುದು ಬೇರೆ ವಿಷಯ, ಆದರೆ ಈ ಸಾಂಪ್ರದಾಯಕ್ಕೆ ಏನೊಂದು ಸೌಂದರ್ಯ ಇದೆ ಅದನ್ನು ಉಳಿಸ್ಕೊಳ್ಬೇಕು ಅಂತ ನನ್ನ ಟ್ರೆಡಿಷನ್ ಪ್ರಿಸರ್ವ್ ಮಾಡಲೇಬೇಕು. ಅದು ಮಾಡದೆ ಇದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ. ಈಗ ಹೋದರೆ ಏನಾಗುತ್ತೆ, ಏನಾಗೋದಿಲ್ಲ. ಆದರೆ ಅದರ ಹಿಂದೆ ಇರೋ ಉದ್ದೇಶವನ್ನು ತಿಳ್ಕೊಳ್ಳದೆ, ಈಗ ಉದ್ದೇಶವನ್ನು ಸರಿಯಾಗಿ ಸ್ಪಷ್ಟವಾಗಿ ನಾವು ತಿಳ್ಕೊಂಡ್ರೆ ಅದರ ಹಿಂದೆ ಆಗುತ್ತೆ. ಮಹಿಳೆಯರು ಹೋಗಬಾರ್ದು ಅನ್ನೋ ಪ್ರಶ್ನೆ ಬೇರೆ, ಆದರೆ ಇಲ್ಲಿ ಇರೋದು ಯಾಕೆ ಈ ನಿಯಮ? ಈಗ ಈ ಸಂದರ್ಭ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಹರ್ಷೇಂದ್ರ ಕುಮಾರ್, ಸುರೇಂದ್ರ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಧರ್ಮಸ್ಥಳ.